ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಶರನ್ನವರಾತ್ರಿ ಸಂಭ್ರಮ ಹಾಗೂ ಮಂಗಳೂರು ದಸರಾದ ಕಾರ್ಯಕ್ರಮದಲ್ಲಿ 8ನೇ ದಿನ ನಡೆದ ಆಯುಧ ಪೂಜೆಯ ವಿಶೇಷ ದಿನದಂದು ಕ್ಷೇತ್ರದಲ್ಲಿ ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ರಾತ್ರಿ ಭಜನಾ ಸಂಕೀರ್ತನೆ, ಶ್ರೀದೇವಿ ಪುಷ್ಪಾಲಂಕಾರ ಮಹಾಪೂಜೆ, ಬಲಿ ಉತ್ಸವ, ಬೆಳ್ಳಿ ರಥೋತ್ಸವ ನಡೆಯಿತು. ಓರಪ್ಪರ ಊರಿನ ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶ್ರೀ ಆದಿಶಕ್ತಿ ನವದುರ್ಗೆಗೆ ವಿಶೇಷ ಪೂಜೆ, ಶ್ರೀ ಗೋಕರ್ಣನಾಥೇಶ್ವರ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಮುಂಭಾಗ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಲವು ಮಂದಿ ಸಾಧಕರನ್ನ ಗೌರವಿಸಲಾಯಿತು. ಭಗವತಿಯ ಆರಾಧನೆ ವಿಚಾರದಲ್ಲಿ ಸಂಶೋಧನೆಯನ್ನ ನಡೆಸಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಅರುಣುಲಾಲ್, ಯುವ ವಿಜ್ಞಾನಿ ಸಾರ್ಥಕ್ ಎಸ್ ಕುಮಾರ್, ಗಣರಾಜ್ಯ ಪೆರೇಡ್ನಲ್ಲಿ ಪಾಲ್ಗೊಂಡ ಬಿಂದ್ಯಾ ಎಲ್ ಶೆಟ್ಟಿ, ಕೊರೋನಾ ವಾರಿಯರ್ಸ್ ಟೀಮ್ SVSನ ಅಭಿನ್ ಬಂಗೇರಾ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರನ್ನರ್ ಅಪ್ ಕುಮಾರಿ ಶಿಫಾಲಿ, ಖ್ಯಾತ ನಿರೂಪಕ ದಿನೇಶ್ ಸುವರ್ಣರಾಯ್ ಇವರನ್ನ ಗೌರವಿಸಲಾಯಿತು. ನಮ್ಮ ಕುಡ್ಲ ವಾಹಿನಿ ನಿರ್ದೇಶಕರಾದ ಹರೀಶ್ ಬಿಕರ್ಕೇರ, ಮೋಹನ್ ಬಿಕರ್ಕೇರ, ಲೀಲಾಕ್ಷ ಬಿಕರ್ಕೇರ, ಕ್ಷೇತ್ರಾಡಳಿತ ಮಂಡಳಿಯ ಕೋಶಾಧಿಕಾರಿ ಆರ್ ಪದ್ಮರಾಜ್ ಮೊದಲಾದವರು ಉಪಸ್ಥಿತರಿದ್ದರು.